ಮುಣ್ಕೂರು ಗ್ರಾಮದ ಸಚ್ಚರಿಪೇಟೆಯಲ್ಲಿ ಕುಡಿಯಲು ಹಣ ನೀಡಿದ್ದಕ್ಕೆ ಚೂರಿಯಿಂದ ಇರಿದು ಹಲ್ಲೆ ನಡೆಸಲಾಗಿದೆ. ಕುಡಿಯಲು ಹಣ ನೀಡೋದಕ್ಕೆ ಚೂರಿಂದ ಇರಿದು ಮಾರಣಾಂತವಾಗಿ ಹಲ್ಲೆ ನಡೆಸಿದಂಥ ಘಟನೆ ಮುಣ್ಕೂರು ಗ್ರಾಮದ ಸಚ್ಚರಿಪೇಟೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಸುನಿಲ್ ಟಿ ಕುಲಾಲ್ ಹಲ್ಲೆಗೊಳಗಾದವರು. ಸುನಿಲ್ ರವರಲ್ಲಿ ಸತೀಶ್ ಎಂಬಾತನ ಆಗಾಗ್ಗೆ ಹಣವನ್ನು ಕೇಳಿ ಪಡೆಯುತ್ತಿದ್ದು, ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಪರಸ್ಪರ ಮಾತು ಬೆಳೆದು ಹಲ್ಲೆ ಕೂಡ ನಡೆಸಿಕೊಂಡಿದ್ರು. ಜುಲೈ 6ರಂದು ಸುನಿಲ್ ಉಡುಪಿಗೆ ಹೋಗಲು ಸಚ್ಚರಿಪೇಟೆ ಬಸ್ ನಿಲ್ದಾಣದ ಬಳಿ ನಿಂತುಕೊಂಡಿದ್ದಾಗ ಅಲ್ಲಿಗೆ ಬಂದ ಸತೀಶ್ ಸುನಿಲ್ ಅವರಲ್ಲಿ ಕುಡಿಯಲು ಹಣ ಕೇಳಿದ್ದು, ಸುನಿಲ್ ತನ್ನಲ್ಲಿ ಹಣವಿಲ್ಲ ಎಂದು ಹೇಳಿದಾಗ ಸುನಿಲ್ ಮತ್ತೆ ವಾಪಸ್ ಬರೋ ವೇಳೆಯಲ್ಲಿ ಸಚ್ಚರಿಪೇಟೆ ಬಸ್ ನಿಲ್ದಾಣದಲ್ಲಿ ಸತೀಶ್ ಮತ್ತೆ ಹಣ ಕೊಡುವಂತೆ ಕೇಳಿದ್ದು, ಹಣ ಇಲ್ಲ ಎಂದ ಕಾರಣದಲ್ಲಿ ಕೋಪಗೊಂಡ ಸತೀಶ್ ಕೊಲೆ ಮಾಡುವ ಉದ್ದೇಶದಿಂದ ಕೈಯಲ್ಲಿದ್ದ ಚೂರಿಯಿಂದ ಸುನಿಲ್ ಬೆನ್ನಿಗೆ, ಎದೆಗೆ, ಎಡಕಿವೆ ಬಳಿ ಹಾಗೂ ಹಣೆಗೆ ಇರಿದು ಮಾರಣಾಂತಿಕವಾಗಿ ಹಲ್ಲೆಗೈದು ಅವ್ಯಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ದಾನೆ. ಆರೋಪಿಯನ್ನು ಬಂಧಿಸಲಾಗಿದೆ.